ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್ ಆ ಡೈಲಿ ಬ್ರೆಡ್ ಆ ಡೈಲಿ ಫುಡ್, ಲಲಿತಾ ಜ್ಯುವೆಲರಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್ ಡೈಲಿ ಬ್ರೆಡ್ ಅಂಡ್ ಡೈಲಿ ಫುಡ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಲಲಿತಾ ಜ್ಯುವೆಲರಿ. ಸೊ ಇವತ್ತಿನ ಈ ಸಂಚಿಕೆ ಅಂದರೆ ಮಳೆಗಾಲ ಶುರುವಾಯಿತು ಅಂದಾಕ್ಷಣ ಏನಾದರೂ ಬಿಸಿ ಬಿಸಿಯಾಗಿದ್ದರೆ ಆಹಾ ತುಂಬ ಖುಷಿಯಾಗುತ್ತೆ. ಅದರಲ್ಲೂ ಕೂಡ ಹೊರಗಡೆ ಜೋರಾಗಿ ಧಾರಾಕಾರವಾಗಿ ಮಳೆ ಸುರಿತಾ ಇರುವಾಗ ಈ ಕಡೆ ಬಿಸಿ ಬಿಸಿ ಸೂಪ್ ಅಥವಾ ಬಿಸಿ ಬಿಸಿ ಪಕೋಡ ಎಷ್ಟು ಚೆನ್ನಾಗಿರುತ್ತೆ. ಸೊ ಒಂದು ಸೈಡ್ ಇಂಥ ಸ್ಟಾರ್ಟರ್ಸ್ ಇದ್ದು ಅದ್ರ ಜೊತೆಗೆ ಒಂದು ಟೀ ಇದ್ರಂತೂ ಸೂಪರ್ಬ್ ಆಗಿರುತ್ತೆ. ಸೊ ನೋಡಬೇಕು ಇವತ್ತಿನ ಈ ಸಂಚಿಕೆಯಲ್ಲಿ ಯಾವುದೆಲ್ಲ ಹೊಸ ಹೊಸ ರುಚಿ ನಮ್ಮ ಅಡುಗೆ ಮನೆಯಲ್ಲಿ ತಯಾರಾಗುತ್ತೆ ಅಂತೇಳಿ. ಸೊ ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಸುಷ್ಮಿತಾ ಅವರು. ಇವತ್ತು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸೊ ನಮಗೆ ಇವತ್ತು ಯಾವ ಬಿಸಿ ಬಿಸಿಯಾದಂಥ ರುಚಿಕರವಾದಂಥ ಖಾದ್ಯಗಳು ತಯಾರಾಗುತ್ತೆ? ಡೆಫಿನೆಟ್ಲಿ ಇವತ್ತು ಒಂದು ಬೋಂಡ ಮಾಡ್ತಾ ಇದ್ದೇನೆ ಎಗ್ಗಿಂದ. ಮಳೆಗೆ ಇನ್ನೂ ಸೂಪರ್. ಮಳೆಗಾಲಂತೂ ಶುರುವಾಗಿದೆ. ಸೊ ಬಿಸಿ ಬಿಸಿ ಅಕ್ಕಿ ಏನಾದರೂ ತಿನ್ಕೊಳ್ಳುವ ಅಂತ. ಸೊ ನಿಮ್ಗೆ ಈಗ ಮಾಡಿ ಕೊಡ್ತಾ ಇದ್ದೇನೆ. ಸೊ ನೀವು ಬಿಸಿ ಬಿಸಿಯಾಗಿ ಬೆಚ್ಚನೆ ಕೂಡ ಬಂದಿದ್ದೀವಿ. ಹೌದು, ಮಳೆಗಾಲ. ಸೊ ಹಾಗಾದ್ರೆ ನಾನಿಲ್ಲಿ ಸ್ವಲ್ಪ ಹಾಸ್ಲಿವೆಲ್ಲ ಹಾಕಿ ನಮ್ಗೆ ಸ್ವಲ್ಪ ಬಿಸಿ ಬಿಸಿಯಾಗಿ ಏನಾದ್ರು ಬೇಕು. ಹೌದು ಅಲ್ವಾ? ಖಂಡಿತ ಮಾಡಿ ಕೊಡ್ತೇನೆ. ಸರಿ. ಸೊ ಹಾಗಾದ್ರೆ ಎಗ್ ಬೋಂಡ ಹೇಗೆ ಸಲ ಕಿಚನ್ಗೆ ಹೋಗೋಣ, ತಯಾರಿಸೋಣ ಬನ್ನಿ. ಎಸ್ ಮೇಡಮ್. ಸೊ ಈಗ ನಮಗೆ ಬಿಸಿ ಬಿಸಿಯಾದ ಎಗ್ ಬೋಂಡ ರೆಡಿ ಆಗುತ್ತೆ. ಶುರು ಮಾಡೋಣ. ಎಗ್ ಬೋಂಡ್ ಅಂದ್ರೆ ನೀವೇ ಎಣಿಸ್ತೀರಲ್ಲ, ಆ ಬೋಂಡ್ ಅಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡುವ ವಿಧಾನ ಸ್ವಲ್ಪ ಬೇರೆ. ಹೆಸರು ಅದೇ ಕೊಟ್ಟಿದ್ದೇನೆ, ಆದ್ರೆ ವಿಧಾನ ಸ್ವಲ್ಪ ಬೇರೆ ರೀತಿ, ಹೊಸ ವಿಧಾನದಲ್ಲಿ. ಹೌದು. ಸೊ ಎಗ್ ಕಾಣ್ತಾ ಇದೆ ಹಾಗೆ ಕಟ್ ಮಾಡಿ, ನಾನು ಅನ್ಕೊಂಡೆ ಏನಾದ್ರು ಡಿಪ್ ಮಾಡಿ ಹಾಗೆ ಹಾಕ್ತೀರಿ ಅಂತ. ಇಲ್ಲ, ಡಿಫ್ರೆಂಟ್ ಇದೆ. ನೋಡಿ, ನಿಮ್ದು ಯಾವಾಗ್ಲೂ ಡಿಫ್ರೆಂಟ್ ರೆಸಿಪೀಸ್ ಇರುತ್ತೆ. ಸೊ ಫಸ್ಟ್ ಹೇಗೆ ಸ್ಟಾರ್ಟ್ ಮಾಡೋಣ? ಮೊದಲಿಗೆ ನಾವು ಬ್ರೆಡ್ ಕ್ರಮ್ಸ್ ಬೇಕು. ನನಗೆ ಸ್ವಲ್ಪ ಬ್ರೆಡ್ ಅನ್ನು ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ ಕ್ರಮ್ಸ್ ಬೇಕಾಗುತ್ತೆ. ಸೊ ಬ್ರೆಡ್ ಅಂತ ಹೇಳಿದ್ರೆ ಬೆಸ್ಟ್ ಬ್ರೆಡ್, ದಿಸ್ ಇಸ್ ನಾರನ್ಸ್ ಅವರ ಬ್ರೆಡ್. ಸೊ ಆ ಡೈಲಿ ಬ್ರೆಡ್ ಅಂಡ್ ಆ ಡೈಲಿ ಫುಡ್. ಸೊ ಬೆಸ್ಟ್ ಬ್ರೆಡ್ ಅಂತ ಹೇಳ್ಬೋದು. ಸಾಫ್ಟ್ ಆಗು ಇದೆ, ಮುಟ್ಟುವಾಗ್ಲೇ ಗೊತ್ತಾಗ್ತಾ ಇದೆ. ಸೊ ತಗೊಳ್ಳಿ, ಯೂಸ್ ಮಾಡಿ. ನಾನು ಮಿಲ್ಕ್ ಬ್ರೆಡ್ ತಗೊಂಡಿದ್ದೇನೆ, ನಾರಾಯಣ್ ಅವರದ್ದು. ಮಿಕ್ಸಿ ಜಾರ್ ಕೊಡಿ. ಸೊ ಟೆಕ್ನಿಕಾದವರ ಮಿಕ್ಸಿ ಜಾರ್ ಬೇಗ ಬ್ಲೆಂಡ್ ಆಗುವಂಥದ್ದು. ಬ್ಲೆಂಡ್ ಆಗೋದಾಗ್ಲಿ ಪುಡಿ ಆಗೋದಾಗ್ಲಿ ಬೇಗ ಬೇಗ ಆಗುತ್ತೆ. ಒಂದೆರಡು ಬ್ರೆಡ್ ಸಾಕು. ಇದು ಕ್ರಮ್ಸ್ ಮಾಡ್ಕೊಳ್ಳಿಕ್ಕೆ. ಹೌದು. ಸೊ ಬ್ರೆಡ್ ಕ್ರಮ್ಸ್ ಆದ್ರೂ ಮಾಡ್ಕೊಳ್ಬಹುದು ಬ್ರೆಡ್ ಇಂದ, ಅಥವಾ ನಾರನ್ಸ್ ಅವ್ರದ್ದು ರಸ್ಕ್ ಎಲ್ಲ ಇದೆ ಅದ್ರದ್ದು ಕೂಡ ಪುಡಿ ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೆ ಕ್ರಮ್ಸ್ ಸಿಗುತ್ತೆ. ಹೌದು. ಸೊ ವೆರಿ ಲೈಟ್ ವೇಟ್ ಅಂಡ್ ತುಂಬಾ ಎಷ್ಟು ಚಿಕ್ಕ ಸ್ವಲ್ಪದಿದ್ರೆ ಸ್ಲಿಮ್ ಆಗಿ ಟ್ರಿಮ್ ಆಗಿ ಎಲ್ಲ ಚೆನ್ನಾಗಿದೆ. ಎಷ್ಟು ಬೇಗ ಪೌಡ್ರ್ ಆಯಿತು ನೋಡಿ.
ಹದವಾಗಿ ಪುಡಿಯಾಗಿದೆ. ಕರೆಕ್ಟ್ ಆಗಿದೆ ಅಲ್ವಾ? ಆಗಿದೆ, ಹೌದು. ಮಿಕ್ಸಿಯದ್ದು ಕೆಲಸ ಮುಗಿಲಿಲ್ಲ ನಮ್ದು, ಇನ್ನೂ ಇದೆಯಾ? ಹಾ, ಇನ್ನೂ ಇದೆ. ಇದೇ ಮಿಕ್ಸಿ ಜಾರಿಗೆ ಒಂದು ಎಗ್ಗನ್ನು ಬೀಟ್ ಮಾಡ್ತೇನೆ. ಮಿಕ್ಸಿಯಲ್ಲಿ ಎಗ್ ಬೀಟ್ ಮಾಡ್ಕೊಳ್ಳೋದಾ? ಸ್ವಲ್ಪ ಜಾಸ್ತಿ ಥಿಕ್ನೆಸ್ ಬರ್ಲಿಕ್ಕೆ, ಫ್ಲಫಿನೆಸ್ ಬ್ಲೆಂಡ್ ಮಾಡ್ಕೊಂಡು ನಾವು ಫ್ಲಫಿ ಆಗಿ ಮಾಡ್ತೀವಿ ಹಾಗೆ ಬರೋದಕ್ಕೆ. ಇದಕ್ಕೇನೆ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೇನೆ. ಒಂದು ಎಗ್ ಸಾಕಾ? ಒಂದು ಎಗ್ ಸಾಕು. ನೀವು ಚೆನ್ನಾಗಿ ಬೀಟ್ ಮಾಡ್ಕೊಂಡ್ರು ಆಗ್ಲಿಕ್ಕಿಲ್ವಾ? ಆಗ್ತದೆ. ಸೊ ಸ್ವಲ್ಪ ಟೈಮ್ ತಗೊಳ್ತಾ ಇದೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ತಿದ್ದೇನೆ. ಮತ್ತೆ ಇದಕ್ಕೇನೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಇದು ಒಳ್ಳೆ ಮೇಯೋ ಬಂದಾಗೆ ಬರ್ಬೋದು ಬಹುಶಃ. ಎಗ್ ಮೇಯೋ ಇದನ್ನೀಗ ಬೀಟ್ ಮಾಡಬೇಕು. ಇನ್ನು ಬ್ಲೆಂಡ್ ಆಗಬೇಕಾ? ಬ್ಲೆಂಡ್ ಆಗಬೇಕು. ಸ್ವಲ್ಪ ಮಸಾಲದೊಟ್ಟಿಗೆ ಬ್ಲೆಂಡ್ ಹಾಕ್ಲಿಕ್ಕಿದೆ. ಇದಕ್ಕೇನೆ ನನಗೆ ಚಿಲ್ಲಿ ಪೌಡರ್ ಮತ್ತೆ ಗರಂ ಮಸಾಲ. ಓಕೆ. ಸೊ ಅರುಣಾ ಮಸಾಲದವರ ಚಿಲ್ಲಿ ಪೌಡರ್ ಸಾಕಾ? ನೋಡಿ, ಸಾಕಾ? ಸ್ವಲ್ಪ ಗರಂ ಮಸಾಲ. ಅರುಣಾ ಗರಂ ಮಸಾಲ ಪುಡಿ ಸಾಕಾ? ಸ್ವಲ್ಪ ಸಾಕಾ? ಇದೇ ಮಸಾಲದೊಟ್ಟಿಗೆ ಸ್ವಲ್ಪ ಬ್ಲೆಂಡ್ ಮಾಡಿಕೊಡಿ. ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ತಿದ್ದೇನೆ. ಈ ಒಂದು ಟೆಕ್ಸ್ಚರ್ ಸಿಗ್ಲಿಕ್ಕಿಲ್ಲ, ನಾವು ಹೀಗೆ ಬೀಟ್ ಮಾಡಿದ್ರೆ ಸಿಗೋದಿಲ್ಲ. ಮಸಾಲೆ ಎಲ್ಲ ಒಟ್ಟಿಗೆ ಮಿಕ್ಸ್ ಆಗಬೇಕು. ಈಗ ನೋಡಿದ್ರೆ ಎಗ್ ಅಂತ ಗೊತ್ತಾಗೋದಿಲ್ಲ. ಸೊ ಮೇಯೋ ಅಷ್ಟು ಥಿಕ್ನೆಸ್ ಅಲ್ಲ, ಅಷ್ಟು ಥಿಕ್ನೆಸ್ ಬೇಕಾಗಿಲ್ಲ. ಇದು ಸ್ವಲ್ಪ ರನ್ನಿ ಇದ್ರೂ ಆಯ್ತು. ಈಗ ಇದಕ್ಕೇನೆ ಒಂದು ಬ್ರೆಡ್ ಸಣ್ಣದಾಗಿ ತುಂಡು ಮಾಡಿ ಇದಕ್ಕೇನೆ ಹಾಕ್ತಾ ಇದ್ದೇನೆ. ಸೊ ಇದ್ರ ಕೆಲಸ ಮುಗಿತಾ? ಮಿಕ್ಸಿಯದ್ದಾಯ್ತು. ಇದೀಗ ನೀವು ಮಿಲ್ಕ್ ಬ್ರೆಡ್ ತಗೊಂಡಿದ್ದೀರಿ. ಮಿಲ್ಕ್ ಬ್ರೆಡ್, ನಾರಾಯಣ್ ಸಾವಿರ ಬ್ರೌನ್ ಬ್ರೆಡ್ ಕೂಡ ಯೂಸ್ ಮಾಡ್ಕೊಳ್ಬಹುದು. ಹೌದು. ಇದಕ್ಕೆ ನಾನು ಆನಿಯನ್ ಹಾಕ್ತಿದ್ದೇನೆ 1 ಟೇಬಲ್ ಸ್ಪೂನ್ ಅಷ್ಟು. ಮತ್ತೆ ಗ್ರೀನ್ ಚಿಲ್ಲಿ ಆಪ್ಷನಲ್, ಬೇಕಿದ್ರೆ. ಆಲ್ರೆಡಿ ಹೌದು, ಅರುಣಾ ಮಸಾಲದವರ ಮೆಣಸಿನ ಪುಡಿ ಹಾಕಿದ್ದೇವೆ. ಅಂದ್ರೆ ಮಿಡ್ಲಲ್ಲಿ ಸ್ವಲ್ಪ ಸಿಕ್ಕಿದ್ರೆ ಚಳಿಗೆ ಚೆನ್ನಾಗಿರುತ್ತೆ, ಖಾರ ಆಗಿ. ಮತ್ತೆ ಕೊರಿಯಾಂಡರ್ ಲೀವ್ಸ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ನಾನು ಕೈಯಲ್ಲಿ ಮಿಕ್ಸ್ ಮಾಡ್ತೇನೆ. ಅಲ್ಲಿ ತನಕ ನಮ್ದು ಎಣ್ಣೆ ಬಿಸಿ ಆಗಲಿ ಡೀಪ್ ಫ್ರೈ ಮಾಡಲಿಕ್ಕೆ. ಓಕೆ. ಸೊ ನಿಮಗೆ ತಿಳಿದ ಹಾಗೆ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಎಲ್ಲರ ಅಚ್ಚುಮೆಚ್ಚಿನ ಆಯಿಲ್, ದಟ್ ಇಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ನೀವಿದು ಫಸ್ಟ್ ನನಗೆ ಎಗ್ಗನ್ನು ಫುಲ್ ಬೀಟ್ ಮಾಡಿ ಈ ಥರ ಬ್ಲೆಂಡ್ ಮಾಡಿ ಕೊಡಿ ಅಂತ ಹೇಳುವಾಗ ನಾನು ಅಂದ್ಕೊಂಡೆ ಇವರು ಬೋಂಡಾ ಮಾಡ್ತಿದ್ದಾರೆ, ಯಾವ ರೀತಿ ಮಾಡ್ತಿದ್ದಾರಪ್ಪ, ಇಷ್ಟು ರನ್ನಿ ಇದೆ, ಇದು ಯಾವ ಟೈಪ್ ಬರ್ಬೋದು ಅಂತೇಳಿ. ನಮಗೆ ಬ್ರೆಡ್ ಅದು ಹೀರ್ಕೊಳ್ತದೆ. ನಮ್ಗೆ ಕನ್ಸಿಸ್ಟೆನ್ಸಿ ನೋಡಿ ಬ್ರೆಡ್ ಹಾಕ್ತಾ ಬರಬೇಕು ನಾವು. ಕರೆಕ್ಟ್. ಸೊ ಅಂದ್ರೆ ಕೈಗೆ ನಮ್ಗೆ ಅಂಟಬಾರ್ದು, ಉಂಡೆ ಕಟ್ಲಿಕ್ಕೆ ಬರಬೇಕು. ಸೊ ನಾನು ಈಗ ಒಂದು ಬ್ರೆಡ್ ತಗೊಳ್ತೇನೆ. ಫ್ರೆಶ್ ಬ್ರೆಡ್ ಏನಾದ್ರೂ ಸ್ವಲ್ಪ ಡ್ರೈ ಆಗ್ತಾ ಬರ್ತಾ ಇದೆ ಅಂದ್ರೂ ಈ ತರ ಮಾಡ್ಕೊಳ್ಬಹುದು. ಹೌದು. ಇನ್ನೊಂದು ಬ್ರೆಡ್ ಹಾಕ್ತಾ ಇದ್ದೇನೆ. ಕನ್ಸಿಸ್ಟೆನ್ಸಿ ನೋಡಿ ಹಾಕೊಳ್ಬೇಕು. ಹೌದು. ಒಂದು ಎಗ್ ಇದ್ರೆ ಅಲ್ವಾ, ಇಲ್ಲದಿದ್ರೆ ಎಷ್ಟು ಎಗ್ ಬೇಕು.
ಸೊ ಯೂಶ್ವಲಿ ನಾವು ಎಗ್ ಬೋಂಡ ಅಂತ ಹೇಳಿದ್ರೆ ಎಗ್ ತುಂಬಾ ಬೇಕಾಗುತ್ತೆ. ಆಗ ಸೊ ಮನೆಯಲ್ಲಿ ತುಂಬಾ ಜನ ಇದ್ದಾರೆ ಅಂತ ಹೇಳಿದ್ರೆ ಸೊ ಅಷ್ಟು ಎಗ್ ಒಂದು ಅರ್ಧ ಎಗ್ ಮಾಡ್ತೀನಿ ಅಂದ್ರೂ ಕೂಡ ಇಟ್ ಕಾಸ್ಟ್ ಮೋರ್ ಅಲ್ವಾ. ಎಣ್ಣೆ ಬಿಸಿ ಆಗ್ತಾ ಬರ್ತಾ ಇದೆ. ಸೊ ಈಗ ನಾನು ಕೈಗೆ ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೇನೆ. ಸಣ್ಣ ಸಣ್ಣದಾಗಿ ಬೇಕಾದ್ರೆ ರೌಂಡ್ ಶೇಪ್ ಕೂಡ ತರಬಹುದು. ಉದ್ದ ಸ್ವಲ್ಪ ನಮಗೆ ಯಾವ ಶೇಪ್ ನಮಗೆ ಬೇಕಾದ ಹಾಗೆ. ಹೌದು. ಇದನ್ನು ಬ್ರೆಡ್ ಕ್ರಮ್ಸ್ಗೆ ನಾನು ಹಾಕ್ತಾ ಇದ್ದೇನೆ. ಸೊ ಇದನ್ನ ಈಗ ಎಗ್ ಬೋಂಡ ಅಂತ ಹೇಳೋ ಬದಲು ಬ್ರೆಡ್ ಬೋಂಡ ಅಂತಾನು ಹೇಳ್ಬೋದು ಅಲ್ವಾ. ಬಿಕಾಸ್ ಇದರಲ್ಲಿ ಹೈಲೈಟ್ ಆಗ್ತಾ ಇರೋದು ನಮ್ಮ ನಾರನ್ಸ್ ಅವರ ಬ್ರೆಡ್. ಸೊ ಈ ಮಿಕ್ಸ್ಚರನ್ನು ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ಬೇಕಾದಾಗ ಇಮಿಡಿಯೇಟ್ ಒಂದು ಉಂಡೆ ಮಾಡಿ ಮಾಡ್ಕೊಳ್ಬೋದಲ್ಲ. ಸೊ ತುಂಬ ಫಸ್ಟೇ ಏನು ಪ್ರಿಪ್ರೇಷನ್ ಬೇಕು ಅಂತೆಲ್ಲ. ಇಫ್ ಸಪೋಸ್ ನಾವೇನಾದರೂ ಕಡಲೆ ಹಿಟ್ಟು ಇದನ್ನೆಲ್ಲ ಹಾಕಿ ಮಾಡಿದರೆ ಅದು ಸ್ವಲ್ಪ ಉಪ್ಪೆಲ್ಲ ಹಾಕಿದರೆ ಸ್ವಲ್ಪ ನೀರಾಗಿ ಬರ್ಬೋದು. ಸೊ ಇದರಲ್ಲಿ ಆ ಒಂದು ಪ್ರಮೇಯವೇ ಬರೋದಿಲ್ಲ. ಸೊ ಇದಾಗಲೇ ಬಿಸಿಯಾಗಿದೆ, ಹಾಕ್ಕೊಳ್ಬೋದು ಅನಿಸುತ್ತೆ. ಸೊ ಇನ್ನೊಂದು ಸೆಕೆಂಡ್ ಥಾಟ್, ಈಗ ನೀವು ಇದನ್ನು ಮಾಡಿದ್ದೀರಿ, ಇದೇ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದ್ರ ಮಧ್ಯಕ್ಕೆ ಸ್ವಲ್ಪ ಚೀಸ್ ಕೂಡ ಮಿಕ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರ್ಬೋದಲ್ಲ. ಹಾಂ ಇಲ್ಲ, ಬಟ್ ನೀವು ಬ್ರೆಡ್ ಇದು ಬ್ರೆಡ್ ಆ್ಯಂಡ್ ಎಗ್ ಚೀಸ್ ಬಾಲ್ಸ್, ಹಾಂ ಎಷ್ಟೊಳ್ಳೆ ಹೆಸರು ಕೂಡ ಕೊಡ್ಬೋದು. ಸೊ ಇದು ಆ್ಯಕ್ಚುಲಿ ಬೆಟರ್ ಐಡಿಯಾ ಐ ಗೆಸ್. ಬಿಕಾಸ್ ಎಗ್ ನೀವು ಹಾಗೆ ಬೇಯಿಸಿ ನೀವೇನಾದರೂ ಡಿಪ್ ಮಾಡಿ ಎಲ್ಲ ಹಾಕ್ತೀರಿ ಅಂದರೆ ಅದು ಸ್ವಲ್ಪ ಕೆಲವು ಸಾರಿ ಬ್ಲಾಸ್ಟ್ ಆಗ್ತದೆ. ಅದರಲ್ಲಿ ಗ್ಯಾಸ್ ಫಾರ್ಮೇಷನ್ ಇನ್ನೂ ಇದ್ದರೆ ಬ್ಲಾಸ್ಟ್ ಆಗುತ್ತೆ. ಸೊ ಇದರಲ್ಲಿ ಆ ಟೆನ್ಷನ್ ಇಲ್ಲ. ಕರೆಕ್ಟ್, ಗುಡ್ ಐಡಿಯಾ. ಸೊ ಬೇರೆ ಏನೆಲ್ಲ ಇನೋವೇಟಿವ್ ರೆಸಿಪಿ ಇನ್ನೂ ಹೊಸದೆಲ್ಲ ಟ್ರೈ ಮಾಡಿದ್ದೀರಿ ಮಳೆಗಾಲದಲ್ಲಿ ಅಂದರೆ. ಸೊ ಆವಾಗ ಒಂದು ಕಿಚನಲ್ಲಿ ಇರಬೇಕು ಅಂದರೆ ಖುಷಿ ಅನಿಸುತ್ತೆ, ಯಾಕೆಂದರೆ ಚಳಿಗೆ ಅಲ್ಲಿ ಬಿಸಿ ಬಿಸಿಯಾಗಿ ಖುಷಿ ಆಗುತ್ತೆ. ಏನೆಲ್ಲ ಟ್ರೈ ಮಾಡಿದ್ರಿ? ಸೀಕ್ರೆಟ್ ಟೈಮ್ ಸಿಗ್ತಾ ಇಲ್ಲ, ಜಾಬ್ಗೆ ಹೋಗ್ತೇವಲ್ಲ, ಹಾಗಾಗಿ ಮಿಡ್ಲಲ್ಲಿ ರಜೆ ಸಿಕ್ಕುವಾಗ ಕಿಚನಿಗೆ ಹೋಗಿ ಏನಾದ್ರು ಮಾಡ್ತಾ ಇರ್ತೇನೆ. ಮತ್ತೆ ಒಂದು ಮ್ಯಾಗಿಯಿಂದ ಒಂದು ಹೊಸತು ಮಾಡಿರ್ತೇನೆ, ಮ್ಯಾಗಿ ಅಂತ. ಅದು ನೆಕ್ಸ್ಟ್ ಇನ್ನು ಎಕ್ಸ್ಪೋಸ್ ಮಾಡ್ಬೇಕಂತ ಇದ್ದೇನೆ. ಸೊ ಈಗ ಸೀಕ್ರೆಟ್. ಎಸ್, ಇದು ನೋಡಿ ಅಲ್ಲಿ ಮಧ್ಯದಲ್ಲಿ ನಾನು ಚೀಸ್ ಹಾಕಬೇಕು ಅಂತ ಹೇಳಿದೆ. ಚೀಸ್ ಹಾಕದಿದ್ರು ಈ ಎಗ್ ನೋಡುವಾಗ ಮಧ್ಯದಲ್ಲಿ ಚೀಸ್ ಹಾಕಿದ ಹಾಗೆ ಕಾಣ್ತಾ ಇದೆ. ಏನೋ ಸರ್ವಿಂಗ್ ಉಳಿದಂಥ ಬ್ರೆಡ್ ಕ್ರಮ್ಸ್ ಉಂಟಲ್ಲ, ಅದನ್ನು ನಾನು ಡೆಕೋರೇಟಿವ್ಗೆ ಯೂಸ್ ಮಾಡ್ತೀನಿ. ಪೆರಿ ಪೆರಿ ಪೌಡರ್ ತಗೊಂಡಿದ್ದೇನೆ, ಸ್ವಲ್ಪ ಜಸ್ಟ್ ಸ್ಪ್ರಿಂಕಲ್ ಮಾಡಿದ್ದೀನಿ. ಓಕೆ, ಸೊ ಎಕ್ಸ್ಟ್ರಾ ಫ್ಲೇವರ್, ಎಕ್ಸ್ಟ್ರಾ ಸ್ಪೈಸಿನೆಸ್ ಇದು ಬೇಕಿದ್ದರೆ ಸ್ಕಿಪ್ ಮಾಡ್ಕೊಳ್ಬೋದು. ಫೈನಲಿ ರೆಡಿ ಆಯಿತು ಎಗ್ ಬೋಂಡ, ಬ್ರೆಡ್ ಬೋಂಡ, ಯಾವ ಹೆಸರಿಂದ ಕೂಡ ಕರೆಯಬಹುದು. ಸೊ ನೀವು ಎಗ್ ಬೋಂಡ ಹೇಳಿ, ಬ್ರೆಡ್ ಬೋಂಡ ಹೇಳಿ, ನಿಮ್ಮ ಪ್ರೆಸೆಂಟೇಷನ್ ನೋಡ್ತಾ ಇದ್ದರೆ ನಾನು ಇದಕ್ಕೊಂದು ಹೆಸರು ಇಡ್ತೀನಿ, ರಾಕ್ಸ್ ಆನ್ ದ ಸ್ಯಾಂಡ್. ಸಿ, ರಾಕ್ಸ್ ಇದೆ, ಸ್ಯಾಂಡ್ ಸೂಪರ್ ಆಗಿ ಬಂದಿದೆ. ಸೊ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಆ್ಯಕ್ಚುಲಿ. ಸೊ ಯಾವಾಗಲೂ ಅಷ್ಟೇ, ಹೆಸರು ಸ್ವಲ್ಪ ಬಡ ಚಡಾಕೆ ನೀವು ಹೇಳಿದರೆ ಏನಪ್ಪ ಮಾಡಿದ್ದಾರೆ, ಆಮೇಲೆ ನೋಡಿದ್ರೆ ಎಗ್ ಬೋಂಡನಾ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸೊ ತುಂಬ ಸುಂದರವಾಗಿ ಪ್ಲೇಟ್ ಮಾಡಿ ಕೊಟ್ಟಿದ್ದಾರೆ. ಯಾವಾಗಲೂ ಅಷ್ಟೇ, ಸೊ ಏನೇ ನಾವು ಖಾದ್ಯಗಳನ್ನು ಮಾಡಿದರೆ ಮೊದಲು ಅದು ಕಣ್ಣಿಗೆ ಮುದ ನೀಡಬೇಕು ಅಂತ ಹೇಳ್ತಾರೆ. ಹಾಗೆಯೇ ಹೆಸರು ಕೂಡ ಅಷ್ಟೇ, ವಿಭಿನ್ನವಾಗಿಟ್ಟರೆ ಏನಪ್ಪ ಅಂತ ಹೀಗೆ ಊಹಿಸ್ತಾ ಇರ್ಬೋದು.
ಇದಂತೂ ಸೂಪರ್ ಆಗಿ ಮಾಡಿದ್ದಾರೆ. ಕಮ್ಮಿ ವೆಚ್ಚದಲ್ಲಿ ಒಳ್ಳೆ ರುಚಿಕರವಾದಂಥ ಒಂದು ಬೋಂಡ, ಅದು ಕೂಡ ಬ್ರೆಡ್ ಬೋಂಡ ಅಂತಲೂ ಹೇಳ್ಬೋದು, ಎಗ್ ಬೋಂಡ ಅಂತಲೂ ಹೇಳ್ಬೋದು. ಸೊ ತುಂಬ ಚೆನ್ನಾಗಿ ಬಂದಿದೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಎಗ್ ಬೋಂಡ ತಯಾರಿಸುವ ವಿಧಾನ. ಮೊದಲು ಮೊಟ್ಟೆಗೆ ಸ್ವಲ್ಪ ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಚಮಚದಷ್ಟು ಸ್ವಲ್ಪ ಎಣ್ಣೆ, ಅರುಣ ಮೆಣಸಿನ ಪುಡಿ, ಗರಂ ಮಸಾಲ ಪುಡಿ ಹಾಕಿ ಬ್ಲೆಂಡ್ ಮಾಡಿಕೊಳ್ಳಿ. ನಂತರ ಬ್ರೆಡ್ಡನ್ನು ತುಂಡು ಮಾಡಿ ಮೊಟ್ಟೆಯ ಮಿಶ್ರಣಕ್ಕೆ ಸೇರಿಸಿ ಅದರ ಜೊತೆಗೆ ಹೆಚ್ಚಿದ ಈರುಳ್ಳಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಆನಂತರ ಉಂಡೆ ಕಟ್ಟಿಕೊಂಡು ಬ್ರೆಡ್ ಕ್ರಮ್ಸ್ನಲ್ಲಿ ಹೊರಳಿಸಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ರುಚಿಕರವಾದ ಎಗ್ ಬೋಂಡ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ಚೆನ್ನ. ಇದಂತೂ ರೆಡಿ ಆಯಿತು, ರಾಕ್ಸ್ ಆನ್ ದ ಸ್ಯಾನ್. ಸೊ ನೆಕ್ಸ್ಟ್ ಏನು ರೆಸಿಪಿ ಗೊತ್ತಿಲ್ಲ. ಸೊ ಅವರೆಲ್ಲ ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಲಲಿತಾ ಜ್ಯುವೆಲ್ಲರಿ, ನರನ್ಸ್, ಡೈಲಿ ಬ್ರೆಡ್ ಅಂಡ್ ಡೈಲಿ ಫುಡ್, ಹಾಗೆಯೇ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ಸೊ ಸೂಪರ್ ಆಗಿರುವಂಥ ರಾಕ್ಸ್ ಆನ್ ದ ಸ್ಯಾಂಡ್ ಅಂದರೆ ಎಗ್ ಬೋಂಡ ರೆಡಿಯಾಗಿದೆ. ಸೊ ನೆಕ್ಸ್ಟ್ ಏನು ರೆಸಿಪಿ ಬನ್ನಿ ಕೇಳೋಣ. ಎಸ್ ಮೇಡಮ್, ಈಗ ಯಾವ ರೆಸಿಪಿ? ಈಗ ಮಾವಿನ ಹಣ್ಣಿನ ಸೀಸನ್ ಶುರುವಾಗಿದೆ, ಹಾಗಾಗಿ ನಾನು ಮಾವಿನ ಹಣ್ಣಿನಿಂದ ಮ್ಯಾಂಗೋ ಮಸ್ತಾನಿ ಅಂತ ಮಾಡ್ತಾ ಇದ್ದೀನಿ. ಮ್ಯಾಂಗೋ ಮಸ್ತಾನಿ ಈ ರಾಂಗ್ ಟೈಮ್ ಆಯಿತಾ? ಈಗ ಮಳೆಗೆ ಈ ಥರ ಮ್ಯಾಂಗೋ ಮಸ್ತಾನಿ ಎಲ್ಲ ಹೇಳಿದ್ರೆ ಸೊ ಇದು ಬಿಸಿ ಅಲ್ಲ, ಬಹುಶಃ ಇದು ಜ್ಯೂಸ್ ಇದು ಜ್ಯೂಸು ಅಂದರೆ ವಿತ್ ಐಸ್ ಕ್ರೀಮ್. ಸೊ ಹಾಗಾದರೆ ಈಗ ನಮಗೆ ಈ ಒಂದು ವಿಂಟರ್ ಸೀಸನ್ಗೂ ಜ್ಯೂಸ್ ರೆಡಿ ಆಗುತ್ತೆ. ಹೌದು. ಸೊ ಸಮ್ಮರ್ ಸೀಸನ್ನಲ್ಲಿ ಆಗಿದ್ರೆ ಹಾ ಎಷ್ಟು ಖುಷಿ ಆಗ್ತಾ ಇತ್ತು ಸೂಪರ್ ಆಗಿ. ಸರಿ, ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಓಕೆ, ಈಗ ಕೂಡ ನನಗೆ ಮಿಕ್ಸಿ. ಓಕೆ, ಸೊ ಬ್ಲೆಂಡರ್ ಬೇಕು. ಹೌದು, ತಗೊಳ್ಳಿ. ಮಲ್ಲಿಕಾ ಮ್ಯಾಂಗೋ ತಗೊಂಡಿದ್ದೇನೆ, ಹಣ್ಣುಗಳ ರಾಜ ಮ್ಯಾಂಗೋ, ಮಾವಿನ ಹಣ್ಣು 1 ಬೌಲ್ ಅಷ್ಟು ತಗೊಂಡಿದ್ದೆ. ಆದ್ರೆ ಎಷ್ಟು ಉಲ್ಟಾ ಅಲ್ವಾ ಹೆಸರು? ಮಲ್ಲಿಕಾ. ಮಲ್ಲಿಕಾ ಹೆಸರು ಮಾತ್ರ ಹುಡುಗಿದು ಹುಟ್ಟಿದ್ದು, ರಾಜ ಅಂತ ಹುಡುಗರದ್ದು ಕೊಟ್ಟಿದ್ದಾರೆ. ಇದು ನಮಗೆ ಪ್ಯೂರಿ ಮಾಡಲಿಕ್ಕೆ. ಓಕೆ, ಇದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ ಹಾಕೊಳ್ತಾ ಇದ್ದೇನೆ. ನಂತರ ಶುಗರ್ 2 ಟೇಬಲ್ ಸ್ಪೂನ್. ಸೊ ಅದು ಸಿಹಿ ಜಾಸ್ತಿ ಬೇಕು ಅಂತಿದ್ರೆ ಹೆಚ್ಚಿಗೆ ಹಾಕೊಳ್ಬಹುದು. ಅಂದರೆ ಮಾವಿನ ಹಣ್ಣು ಸ್ವೀಟ್ ಇದೆ, ಸೊ ಹಾಗಾಗಿ ನಾನು 2 ಟೇಬಲ್ ಸ್ಪೂನ್ ತಗೊಂಡಿದ್ದೇನೆ. ಈಗ ಹಾಲು ಚಿಲ್ಡ್ 1/2 ಲೀಟರ್ ತಗೊಂಡಿದ್ದೇನೆ. ಇದು ಸೊ ಗಟ್ಟಿ ಹಾಲು? ಹೌದು, ಗಟ್ಟಿ ಹಾಲು. ಇದಕ್ಕೆ ಐಸ್ ಕ್ರೀಮ್ ವೆನಿಲ್ಲಾ ಸ್ಕೂಪ್ ತಗೊಂಡಿದ್ದೇನೆ ನಾನು. ಇದಕ್ಕೆ ಹಾಕ್ಬೇಕಾ? ಫ್ರಿಜ್ ಅಲ್ಲಿ ಇದೆ. ಫಸ್ಟೇ ಹೇಳಿದ್ರೆ ಖಾಲಿ ಆಗ್ತಾ ಇತ್ತು. ಸೊ ಇನ್ನು ಹೇಳಬೇಡಿ, ಜ್ಯೂಸ್ ಅಂತ ಹೇಳಿದಾಗ ಆ ಥರ ಹೇಳಿದ್ರೆ ಐಸ್ ಕ್ರೀಮ್ ನೀವು ಯಾವ ಟೈಮಲ್ಲಿ ನೀವು ಹೇಳಿದ್ರು ಕೂಡ ಸೊ ಎಲ್ಲರ ಫೇವ್ರೆಟ್ ಅದು. 2 ಸ್ಕೂಪ್ ಹಾಕ್ತಾ ಇದ್ದೇನೆ. ಸೊ ಇದೆಲ್ಲ ಬ್ಲೆಂಡ್ ಮಾಡ್ಕೊಳ್ಳುವಾಗಲೇ ಹಾಕೊಳ್ಬಹುದು. ಮತ್ತೆ ಇನ್ನೂ 2 ಇದೆ, ಸೊ ಫೈನಲಿಗೆ ನೋಡಿದ್ರೆ ಸೊ ಇದನ್ನು ಬ್ಲೆಂಡ್ ಮಾಡಿ.
ಬೇಕಾ? ಸೊ ಇದನ್ನ ಹಾಗೆ ಏನಾದ್ರೂ ನಾವು ಸೆಟ್ ಆಗೋದಕ್ಕೆ ಫ್ರೀಸರ್ ಇಟ್ಟರೆ ಒಳ್ಳೆ ಐಸ್ ಕ್ರೀಮ್ ಥರನೂ ಬರ್ಬೋದಲ್ಲ? ಹೌದು. ಈಗ ಇನ್ನು ಸರ್ವಿಂಗ್. ಸ್ಪೂನ್ ಬೇಕಾ? ಬೇಕು. ಮೊದಲಿಗೆ ಮ್ಯಾಂಗೋ ಸ್ಲೈಸ್ ಮಾಡಿದ್ದು ಹಾಕ್ತಾ ಇದ್ದೇನೆ. ಸ್ವಲ್ಪ ಡ್ರೈ ಫ್ರೂಟ್ಸ್ ಅಡಿಗೆ ಕೂಡ ಹಾಕ್ತಾ ಇದ್ದೇನೆ. ಬಾದಾಮ್ ಮತ್ತು ಪಿಸ್ತಾ ಮತ್ತು ಕ್ಯಾಶ್ಯೂ ನಟ್ ತಗೊಂಡಿದ್ದೇನೆ. ನೆಕ್ಸ್ಟ್ ನಾವು ರೆಡಿ ಮಾಡಿದ್ದ ಪ್ಯೂರಿಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಇದು ಇಷ್ಟೇ ತಿಕ್ಕಿರ್ಬೇಕಾ? ಇಷ್ಟೇ ತಿಕ್ಕಿರ್ಬೇಕು ಇದು. ಇರಬೇಕು. ಹೌದು. ಉಳಿದಂಥ ಐಸ್ ಕ್ಯೂಬ್ ಇದಕ್ಕೆ ಹಾಕ್ತಿದ್ದೇನೆ ಮೇಲ್ಗಡೆಯಿಂದ. ಮತ್ತೆ 2 ಇನ್ನು ಐಸ್ ಕ್ರೀಮ್ ಉಳಿದದ್ದು ಹಾಕಬೇಕು ಇದಕ್ಕೆ. ಓಕೆ. ನೆಕ್ಸ್ಟ್ ಚೆರಿ ಆನ್ ಟಾಪ್. ಫೈನಲಿ ಫಿನಿಶ್ ಆಯಿತು. ಮ್ಯಾಂಗೋ ಮಸ್ತಾನಿ ರೆಡಿ ಆಗಿದೆ. ತಿಂದು ಕುಡೀರಿ, ಕುಡಿದು ತಿನ್ನಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಸುಂದರವಾಗಿ ಕಾಣ್ತಾ ಇದೆ. ಮ್ಯಾಂಗೋ ಮಸ್ತಾನಿ ಸೂಪರ್ವಾಗಿ ಕಾಣ್ತಾ ಇದೆ. ಸೊ ಮಸ್ತಾನಿ ಮೀನ್ಸ್ ಹುಡುಗಿ ಯಾವಾಗಲೂ ಹೆಣ್ಮಕ್ಳು ತುಂಬ ಸುಂದರ. ಸೊ ಹೆಸರಲ್ಲೂ ಕೂಡ ಮಲ್ಲಿಕಾ ಮಾವಿನ ಹಣ್ಣು ಹಾಕಿದ್ದಾರೆ. ಇದರ ಹೆಸರು ಕೂಡ ಮ್ಯಾಂಗೋ ಮಸ್ತಾನಿ. ಸೊ ಸೂಪರ್ವಾಗಿ ಕಾಣ್ತಾ ಇದೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಮ್ಯಾಂಗೋ ಮಸ್ತಾನಿ ತಯಾರಿಸುವ ವಿಧಾನ. ಮೊದಲು 1 ಕಪ್ ಮಾವಿನ ಹಣ್ಣಿನ ಹೋಳುಗಳಿಗೆ ಐಸ್ ಕ್ಯೂಬ್ಸ್, ರುಚಿಗೆ ತಕ್ಕಷ್ಟು ಸಕ್ಕರೆ, ಹಾಲು, ವೆನಿಲಾ ಐಸ್ ಕ್ರೀಮ್ ಸೇರಿಸಿ ಬ್ಲೆಂಡ್ ಮಾಡಿಟ್ಟುಕೊಳ್ಳಿ. ನಂತರ ಸರ್ವಿಂಗ್ ಗ್ಲಾಸ್ನಲ್ಲಿ ಮಾವಿನ ಹೋಳುಗಳು, 1 ಚಮಚದಷ್ಟು ಗೋಡಂಬಿ ಬಾದಾಮಿ ಚೂರುಗಳು, ಮಾವಿನ ಹಣ್ಣಿನ ಶೇಕ್ಸ್ ಹಾಕಿ ಮೇಲಿನಿಂದ ಐಸ್ ಕ್ರೀಮ್, ಪುನಃ ಮಾವಿನ ಹೋಳುಗಳು, ಗೋಡಂಬಿ ಬಾದಾಮಿ ಚೂರುಗಳನ್ನು ಉದುರಿಸಿ ಅದರ ಮೇಲೆ ಚೆರಿಯನ್ನಿಟ್ಟು ಸರ್ವ್ ಮಾಡಿ ಮ್ಯಾಂಗೋ ಮಸ್ತಾನಿ. ಎಸ್ ಮೇಡಮ್, ಸೊ ಮ್ಯಾಂಗೋ ಮಸ್ತಾನಿ ಇಸ್ ರೆಡಿ ಆ್ಯಂಡ್ ರಾಕ್ಸ್ ಆನ್ ದ ಸ್ಯಾಂಡ್ ಇಸ್ ರೆಡಿ. ಸೊ ಈಗಂತೂ ಸ್ಯಾಂಡ್ ಅಂದರೆ ಸಮುದ್ರದ ಹತ್ರ ಅಂತೂ ಹೋಗಬಾರ್ದು, ಬಟ್ ಇದ್ದಂತೂ ಇಲ್ಲಿ ಒಣ ಒಂದು ಸ್ಯಾಂಡ್ ಇದೆ. ಸೊ ಟೇಸ್ಟ್ ನೋಡೋಣ. ಓಕೆ, ತಗೊಳ್ಳಿ. ಸೊ ಫಸ್ಟ್ ನಿಮ್ಗೆ ಇದೇ ಇಷ್ಟ ಆಯಿತು ಅನ್ಸುತ್ತೆ, ತಗೊಳ್ಳಿ. ಸೊ ಯಾವುದಾದ್ರೂ ತಗೊಳ್ಬೋದು. ಒಳ್ಳೆ ಹೊರಗಡೆ ಕ್ರಿಸ್ಪಿಯಾಗಿ ಬಂದಿದೆ. ಈಗ ಇಮಿಡಿಯೇಟ್ ನೋಡುವಾಗ ಇದರಲ್ಲಿ ಬ್ರೆಡ್ಡಿಂದ ಮಾಡಿದ್ದು ಅಂತ ಈ ಥರ ತಕ್ಷಣಕ್ಕೆ ಗೊತ್ತಾಗೋದಿಲ್ಲ. ಬಟ್ ಇನ್ನೂ ಸ್ವಲ್ಪ ಎಗ್ ಆ್ಯಡ್ ಮಾಡ್ಬೋದು. ನೀವು ಹೇಗೆ ಹೇಳಿದಾಗೆ ಚೀಸ್ ಕೂಡ ಮಿಡ್ಲಲ್ಲಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರ್ತದೆ. ಅದು ನೀವು ತೆಗೆಯುವಾಗ ಹಾಗೆ ಚೀಸಿಯಾಗಿ ಬಂದು, ಸೊ ಇದರಲ್ಲಿ ಆ ಎಗ್ ಕರೆಕ್ಟ್ ಕಾಣ್ತಾ ಇದೆ. ಹೌದು. ಸೊ ಹೊರಗಡೆ ಔಟರ್ ಲೇಯರ್ ಅಂತೂ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ವೆರಿ ನೈಸ್, ಸೂಪರ್. ಸೊ ಮೈ ಟರ್ನ್. ಖಾರ ತಿಂದು ಸ್ವಲ್ಪ ಸ್ವೀಟ್.
ಸೊ ಇದು ತಿಂದು ಕುಡೀರಿ, ಕುಡಿದು ತಿನ್ನಿ ಅಂತ ಹೇಳಲಿಕ್ಕೆ ತುಂಬ ಗಟ್ಟಿ ಶೇಕ್ಸ್ ಇದು. ಐಸ್ ಕ್ರೀಮ್ ಸ್ವಲ್ಪ ನೀರಾಗಬೇಕಂತ. ವಾವ್, awesome. ಸೊ ವೆರಿ ಥಿಕ್ ಶೇಕ್ಸ್. ಐಸ್ ಇದು ಕ್ರಸ್ಟ್ ಐಸು ಹಾಗೆ ಸಿಗ್ತಾ ಇದೆ, ಆವಾಗ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಹೌದು, ಹಾಗೆ ಕುಡಿತಾ ಇರುವಾಗ ಕ್ರಸ್ಟ್ ಐಸ್ ಸಿಗ್ತಾ ಇರುವಾಗ ಬಾಯಿಗೆ, ಆ್ಯಂಡ್ ಮಧ್ಯ ಮಧ್ಯದಲ್ಲಿ ಈ ಒಂದು ನಟ್ಸ್ ಅದನ್ನು ತಿಂತಾ ಇರುವಾಗ ತುಂಬ ಚೆನ್ನಾಗಿದೆ. ಸೂಪರ್, ಎರಡು ಕೂಡ ಒಳ್ಳೆ ಕಾಂಬಿನೇಷನ್ ಆ್ಯಕ್ಚುಲಿ. ಹೌದು, ಆಸಮ್, ತುಂಬ ಚೆನ್ನಾಗಿದೆ ಮೇಡಮ್, ವೆರಿ ನೈಸ್, ನಂಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಸೋ ಮಚ್, ಒಳ್ಳೆ ರೆಸಿಪಿ ನಮಗೆ ಹೇಳ್ಕೊಡೋದಕ್ಕೆ. ಥ್ಯಾಂಕ್ ಯು. ಓಕೆ, ಮಸ್ತಾನಿಯನ್ನು ಹೇಳ್ಕೊಡೋದಕ್ಕೆ ಈ ನಮ್ಮ ಮಲ್ಲಿಕಾಗೆ ಸೊ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಹಾಗೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಥ್ಯಾಂಕ್ ಯು. ಅದರ ಜೊತೆಗೆ ಸಂತೋಷ್ ರೈಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ, ಬಿಳಿ ಅವಲಕ್ಕಿ ಇದೆ. ಇವರ ಅವಲಕ್ಕಿಯಲ್ಲಿ ಡಿಫ್ರೆಂಟ್ ವೆರೈಟಿ ಟೈಪ್ಸ್ ಇದೆ, ಕೆಂಪು ಅವಲಕ್ಕಿ ಇದೆ, ದಪ್ಪ ಅವಲಕ್ಕಿ ಇದೆ. ಸೊ ಇದು ತೆಳು ಅವಲಕ್ಕಿ ಸಿಗ್ತಾ ಇದೆ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇದರಿಂದ ಏನಾದರೂ ಟ್ರೈ ಮಾಡಿ ನೋಡಿ. ಓಕೆ, ಖಂಡಿತ ನೆಕ್ಸ್ಟ್ ರೆಸಿಪಿ ತಯಾರಾಗುತ್ತೆ. ಹೌದು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇವತ್ತಿನ ಈ ಸಂಚಿಕೆ ಅಂತೂ ಸೂಪರ್ ಆಗಿತ್ತು. ಒಂದು ಬಿಸಿಯಾದಂಥ ಬೋಂಡ, ಹಾಗೆಯೇ ಚಿಲ್ಡ್ ಆ್ಯಂಡ್ ಕೋಲ್ಡ್ ಮ್ಯಾಂಗೋ ಮಸ್ತಾನಿ, ಸೂಪರ್. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ಮನೆ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್ ಆ ಡೈಲಿ ಬ್ರೆಡ್ ಆ ಡೈಲಿ ಫುಡ್, ಲಲಿತಾ ಜ್ಯುವೆಲರಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.